ಉಪ್ಪು ನೀರು ಮುಖಕ್ಕೆ ಬಿತ್ತು. ಎದ್ದು ನೋಡ್ತೇನಮ್ಮ, ಬಂದಿರ್ಬೇಕು ಅಮ್ಮ ಹಸಿವು ಆಗ್ತದೆ ಅಂತ ಹೋಗಿ ನೀರು ಕುಡಿಯುವಂತ ಯೋಚನೆ ಮಾಡಿದೆ, ನೀರು ಸಿಗ್ಲಿಲ್ಲ. ಮತ್ತೆ ಹಟ್ಟಿ ಹತ್ರ ಹೋಗಿ ಕಲಗಚ್ಚು ಕುಡ್ಕೊಂಡು ಬಂದೆ. ಅಲ್ಲಮ್ಮ ಏನಮ್ಮ ಬೆಳಗಾಗುದಿಲ್ಲ? ನನಗೂ ಹಾಗೆ ಮಗ, ಏನೋ ಒಂದು 5-6 ದಿವಸ ಮಲಗಿದ ಅನುಭವ, ಇಡೀ ಸೊಂಟ ನೋವು ಮಗ. ಯಾರೋ ರಾತ್ರಿ ಎಳೀತಾ ಇದ್ದಾರ? ರಾತ್ರಿಯನ್ನು ಎಳೀತಾ ಇದ್ದಾರೆ, ಎಲ್ಲ ಬಂದವರು ಎಳೆದವರು. ಅಮ್ಮ ಬಂದವರು ಹೇಳುವಲ್ಲಿ ಅಮ್ಮ, ಒಂದು ಬೆಳಗಾಗ್ಬೇಕಿದ್ರೆ ನಿಮ್ಮೊಂದು ಉದಯ ರಾಗ ಕೇಳಿದ್ರೆ ಒಂದು ಕೆಲಸ ಮಾಡ್ತೀರಾ? ಆಚೆ ಮನೆಗೆ ಹೋಗಿ ಅಲ್ಲಿ ಬೆಳಗಾಗಿದೆ ನೋಡ್ಕೊಂಡು ಬರ್ತೀರಾ? ಆಚೆ ಮನೆಯಲ್ಲಿ ಬೇರೆ ಸೂರ್ಯ, ಈಚೆ ಮನೆಯಲ್ಲಿ ಬೇರೆ ಸೂರ್ಯ ಉಂಟ. ಎಲ್ಲ ಸೂರ್ಯ ಉದಯ ಆಗುದೊಂದೇ ಹೊತ್ತಿಗೆ. ಅಲ್ಲ ಬೇರೆ ಇಬ್ರು ಇದ್ರೆ ನಮ್ಮ ಹಾಗೆ ಅದು ಬೇರೆ 2 ಸೂರ್ಯ ಇರುವುದು ಗುಡುಗುಡದಲ್ಲಿ. ಇನ್ನೊಂದು ಉದಯ ರಾಗ ಆಡಿ ಅಮ್ಮ. ಈಗ ಸಮಯ ಪಾಲನೆಗೆ ಬೇಕಾಗಿ ನಾನು ಹಾಡಬೇಕಾ? ಹುಚ್ಚು ನಾಯಿ ಕಚ್ಚಿದೆ ಇವನಿಗೆ. ಯಾರಿಗೆ? ಇವನ ಕುಟುಂಬಕ್ಕೆ ಮಾತಾಡಿದ್ರೆ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಮಾತ್ರ. ಇವನ ಕೂದಲು ನೋಡು, ಕಪ್ಪು ಪ್ರದೇಶದಿಂದ ಬಂದವ ಇವ. ನಿನಗೆ ಯಾಕೆ? ಒಂದೇ ಮಾತು ಕೇಳ್ತೇನೆ. ಏನಪ್ಪ? ಕುಂತವರಲ್ಲಿ ಚಂಡಿ ಗೊಬ್ಬರ. ಕುಂತವರಲ್ಲಿ ಚಂಡಿ ಗೊಬ್ಬರ ಇದೇ ಚಂಡಿ ಗೊಬ್ಬರ. ಚಂಡಿ ಗೊಬ್ಬರ ಮಾತಾಡ್ಲಿಕ್ಕಿಲ್ಲ. ಯಾರು ಚಂಡಿ ಗೊಬ್ಬರ? ಚಂದಗೋಪ ಯಾರು ಯಾರು ಅಂತ? ನಾನೇ. ನೀನು
ತಲೆಯಲ್ಲಿ ಹಾಲು ಸುಮ್ಮನೆ ಇವ ವಾರಕ್ಕೆ 3 ದಿವಸ ಬರುವುದು. ಇವನನ್ನು ಅಂಗಾತ ಮಲಗಿಸಿ ಇವನ ಎದೆಗೆ ಬಲ್ದು ಕಾಲನ್ನು ಕೊಟ್ಟು ಕೆರಟೆಯಲ್ಲಿ ಇವನ ಎದೆಯನ್ನು ಕೆರೆತಗಿದೆ. ಕಾಗೆ ತಿನ್ಲಿಕ್ಕೆ ಒಂದಿಡಿ ಮಾಂಸ ಇಲ್ಲ. ಇವ ದೇಹದಾಢ್ಯತೆ ಮಾಂಸ ಇಲ್ವಾ? ಎಲುಬಿನ ಒಳಗುಂಟು. ನೀನಿಷ್ಟು ಸಪ್ರ ಇದ್ದವನೇ ಹೀಗೆ ಮಾಡಿದ್ರು, ಅಲ್ಲಿದ್ದವ್ರು ಇಷ್ಟು ತೋರ್ದವ್ರು ಏನ್ ಮಾಡ್ಬೇಕು? ಕುಳ್ಳಿ ಗುಂಟಿ ಮಾತಾಡಬೇಡ. ನಿನಗೆ ಚಂದ ಗೋಪ ಯಾಕೆ ಬೇಕು ನನಗೆ? ಯಾಕೆ? ಮಾನಗಟ್ಟವನೆ, ಮರ್ಯಾದೆ ಬಿಟ್ಟವನೆ, ಹಣವಿಲ್ಲದವನೆ, ನಪಂಸಕನೆ. ಕೇಳಿದ ಯಾಕೆ ಗೊತ್ತಾ? ನಿನ್ನ ಮನೆಯ ವಿಳಾಸ ಇಷ್ಟು ದೊಡ್ಡ. ನನ್ನ ಮನೆಯದ್ದಲ್ಲ, ನಿನ್ನನ್ನು ಹೇಳ್ತೀನಿ ನಾನು. ನನ್ನನ್ನು ಮತ್ತೆ ಯಾರನ್ನು? ನನ್ನನ್ನು ಅಣಬರಗೆಟ್ಟವ, ಮಾನಗಟ್ಟವ, ಮರ್ಯಾದೆ ಬಿಟ್ಟವ, ಪಾಸ ಇಲ್ಲದವ. ಅಷ್ಟು ಹೆಸರುಂಟ ನನಗೆ. ಮತ್ತೆ ಇಲ್ಲದೆ ಹೇಳ್ತೇನೆ ನಾನು. ನಿನಗೆ ಮದುವೆ ಆಗಿದೆ? ಚಂಡ್ರುಳಿ ಚಂದ್ರಾವಳಿ. ಹೌದಲ್ಲ? ಎಲ್ಲಿದ್ದಾಳೆ ಈಗ? ವ್ಯಾಪಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ವಾರಕ್ಕೆ ಎಷ್ಟು, ತಿಂಗಳಿಗೆ ಎಷ್ಟು, ವರ್ಷಕ್ಕೆ ಎಷ್ಟು ಹೇಳು? ನಿನ್ನ ಮನೆಯ ವ್ಯವಹಾರ ಇಲ್ಲಿ ಹಾಕಿ. ನನ್ನದ್ದಲ್ಲ, ನಿನ್ನದ್ದು. ಇಲ್ಲಿ ಮುಟ್ಟಿದ್ರೆ ಜಾಗ್ರತೆ. ವಾರಕ್ಕೆಷ್ಟು, ದಿವಸಕ್ಕೆಷ್ಟು, ಎಂತದೊಂದು ಭಾವಿಸಿ. ಎಂತದ್ದು? ನನ್ನ ಹೆಂಡತಿ ಒಳಗಿದ್ದಾಳೆ ಮನೆಯೊಳಗೆ. ಯಾರ ಜೊತೆಗೆ ಇರುದು? ಯಾರ ಜೊತೆಗೆ? ಬಡೀರಿ ಅವರಿಗೆ. ಅವ್ರ ಅಕ್ಕ ತಂಗಿಯರು ಒಳ್ಳೆ ಅಲ್ಲಿ ಕಸಕಸೆ ಪಾಯಸ ತಿಂತ ಇದ್ದಾರೆ. ಕಸಕಸೆ ಪಾಯಸ ತಿನ್ನದವರು? ಕಸಗಸೆ. ಯಾರು ಇರುದು? ಅಕ್ಕ ತಂಗಿ. ರಾಧಾ ರಾಧಾ ರಾಧಾ. ಹೌದಾ? ರಾಧಲ್ಲ ಅದು, ಉಷ್ಣ. ಉಷ್ಣದಲ್ಲಿ ಈಗ ರಾಧಾ ನನ್ನ ಜೊತೆಗೆ ಬಂದಿದ್ದಾಳೆ ನೋಡಲ್ಲಿ. ಎಷ್ಟೊತ್ತಿಗೆ ಬಂದೆ ಮಗ? ಹೌದು, ಮನೆ ಒಳಗೆ ಹೋದವಳು. ಮನೆಯಿಂದ ಈಗ ಬಂದದ್ದು ನಾನು. ಎಲ್ಲಿ? ನಿನ್ನ ಊರಿಂದ? ಹೌದು. ಅದನ್ನೇ ಒಳಗಿದ್ದದ್ದು ಯಾರು? ನೋಡು. ಹುಚ್ಚು ಮೂಡಿ ಬೊಗಳು ಯಾರು? ಒಳಗಿದ್ದದ್ದು ಯಾರು? ಮೆಟ್ಟು ಬೇಡಿ, ಬೊಗಳು ಯಾರು? ಒಳಗಿದ್ದದ್ದು ಯಾರು? ಒಳಗೆ ಹೋಗುವಾಗ ನನ್ನ ಅಕ್ಕ ರಾಧೆ ಅಂತಲೇ ಭಾವಿಸಿಕೊಂಡು ಹೋದದ್ದು ನಾನು. ಒಳಗೆ ಹೋದ ಮೇಲೆ ಗೊತ್ತಾಯಿತು ಅದು ಹೆಣ್ಣಲ್ಲ, ಹೆಣ್ಣು ವೇಷ ಅಂತ. ಈಗ ಸ್ತ್ರೀ ವೇಷದವರನ್ನು ಗೊತ್ತಾದ್ಮೇಲೆ ನನ್ನನ್ನು ಕರಿಬೇಕಿತ್ತು, ಯಾಕೆ ಕರೀಲಿಲ್ಲ? ಯಾವ ಕರ್ಮಕ್ಕೆ ಶ್ರೀವೇಶ? ನನಗೆ ಗೊತ್ತಿಲ್ಲದ ಸ್ತ್ರೀ ವೇಷದವರು ಯಾರು? ಅಮ್ಮನಿಗೆ ಗೊತ್ತಿಲ್ಲದ ಶ್ರೀವೇಶದವರು ಯಾರು? ಗೊತ್ತಿರಬಹುದು. ಹೇಗೆ ಕರೆಯುವುದು? ಕರಿಬೇಕಂತ ಮುಂದಾದೆ ಅತ್ತೆ. ಆದ್ರೆ ಏನ್ ಮಾಡುವುದು ಹೇಳಿ? ಅವನೆರಡು ತುಟಿಗಳಿಂದ ನನ್ನೆರಡು ತುಟಿಗಳನ್ನು ಕಟ್ಟಿ ಹಿಡಿದಿದ್ದ ಅತ್ತೆ. ಹೇಳಿ ಸಾಯಿ. ನನ್ನ ಬದುಕಿನಲ್ಲಿ ಅಂತ ಎಷ್ಟೋ ಪ್ರಕರಣಗಳಾಗಿ ನಿಮ್ಮ ಕರ್ಮ. ನಾನು ಯಾವತ್ತಾದ್ರೂ ಬಾಯಿ ಬಿಟ್ಟಿದ್ದೇನಾ? ನಾನು ಅನುಭವಿಸಬೇಕಾದ ಅವ ಅನುಭವಿಸಿದ್ದಾನೆ ಅಂತ ನಾನು ತಲೆ ಬಿಸಿಯಲ್ಲಿದ್ದೇನೆ. ಈಗ ನಿಮ್ಮ ಜೀವನದಲ್ಲಿ ಈಗ ನಿನ್ನ ತುಟಿಯನ್ನು ಅವನ ತುಟಿಯಿಂದ ಕಚ್ಚಿಡಿದ. ನಿನಗೆ ಕೈ ಸರಿಲಿಲ್ಲ, ಮಂಚದಡಿಯಲ್ಲಿ ಹಪ್ಪಳ ಡಬ್ಬಿರಲಿಲ್ಲ, ಪಟ ಬಡಿಬೇಕು. ಅಮ್ಮನ ಡಬ್ಬಿ ಪಡಿಬೇಕಂತ ಮುಂದಾದೆ ನಾನು. ಆದ್ರೆ ಏನು ಮಾಡುವುದು? ಅವನೆರಡು ತೋಳುಗಳಿಂದ ನನ್ನೆರಡು ತೋಳುಗಳನ್ನು ಗಟ್ಟಿಯಾಗಿ ಬಬ್ಬೆ ಹಾಕಬೇಡಿಯುತ್ತೆ. ಹೇಗೆ ಅಪ್ಪಿದ? ಅದನ್ನಾದ್ರೂ ಒಮ್ಮೆ ಸುಖ.
ಅಪ್ಪು ಬೇಕಾದಲ್ಲಿ ಅಪ್ಪಿಲ್ಲ ಅಪ್ಪಲಿಲ್ಲ, ಯಾರ್ಯಾರು ಅಪ್ಪಿತಂದು ಮಂಗ ಪ್ರಕರಣ ವಿಪೋಕಕ್ಕೆ ಹೋಗ್ತಾವ. ವಿಪೋಕ ಅಲ್ಲ, ಕರ್ಮ ನಿಮ್ಮದು. ಪ್ರಕರಣ ವಿಪೋಕಕ್ಕೆ ಹೋಗ್ತಾವ, ಅದು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಗಿದ್ದವ ಹೇಗಿದ್ದ ಉದ್ದವ ಉದ್ದ ಕಾಣುವುದು ಒಮ್ಮೆ. ಉದ್ದ ಶ್ರೀವೇಶದವ ಯಾರ? ಅವ ರಕ್ಷಿತ ಭಟ್ರೆ. ಮತ್ತೆ ಗಿಡ್ಡ 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 ಗಿಡ್ಡಾಗಿ ಶ್ರೀವೇಶದವ ಇದ್ದಾನೆ. ಗಿಡ್ಡ ಶ್ರೀವೇಶ ಅಂದ್ರೆ ಸೀತಾರಾಮ. ನಿನ್ನ ಅಪ್ಪ ಅವ ಎಲ್ಲಿ ಶ್ರೀವೇಶ ಮಾಡ್ತಾನೆ? ಮತ್ತೆ ಶ್ರೀವೇಶವೇ ಅಲ್ವಮ್ಮ. ಆಮೇಲೆ ಒಮ್ಮೆ ತಪ್ಪಾಗಿ ದಪ್ಪ ಇದ್ದವ ಯಾರು? ಅದು ಅಮ್ಮ ಪ್ರಸಾದ. ಅಯ್ಯೋ ದಪ್ಪ ಈಗ ಇಲ್ಲ. ಒಮ್ಮೆ ತಲೆಗಾಗಿ ಕಾಣುವುದು. ಕಲ್ಲಿಗೆ ಸಪೂರ ಇದ್ದದ್ದು ಯಾರು? ಸಪೂರ ಇದ್ದದ್ದು ಯಾರು? ನನ್ನ ಗುರ್ತದಲ್ಲಿ ಯಾರಿಲ್ಲ. ಅದು ಸಂಜಯ್ ಕುಮಾರ್ ಇರ್ಬೋದು. ಸಪೂರ ಒಮ್ಮೆ ಬೆಳ್ಳಗೆ ಕಾಣುವುದು. ಬೆಳ್ಳಗೆ ಕಾಣುವುದಾ? ಅಯ್ಯೋ ಒಮ್ಮೆ ಕಪ್ಪಾಗಿ ಕಾಣುವುದು. ಹಾಗಾದ್ರೆ ಕೇಳುವ ಪ್ರಶ್ನೆಗೆ ಉತ್ತರ ನೋಡು. ಈಗ ಒಮ್ಮೆ ಉದ್ದಾದ, ಒಮ್ಮೆ ಗಿಡ್ಡಾದ, ಒಮ್ಮೆ ತೋರಾದ, ಮತ್ತೊಮ್ಮೆ ಸಪುರಾದ. ಅವ ಯಾರು ಅಂತೆ? ಉದ್ದಾದದ್ದು ಯಾವಾಗ, ಅವ ಗಿಡ್ಡಾದದ್ದು ಯಾವಾಗ? ಒಳಗೆ ಇಷ್ಟೊಂದು ಬದಲಾವಣೆಗಳನ್ನು ಅವನಲ್ಲಿ ನಾನು ಕಂಡೆ. ಅವ ಸಾಮಾನ್ಯದವನಲ್ಲ. ನಂದೆಗೆ ಬಾಲನು, ದ್ರುಹಿನಗೆ ತಾತನು, ಇಂದು ಮುಖಿಯರಿಗೆ ಯೌವನನು, ಮಂದಗರ್ವಿತರಿಗೆ ದುಷ್ಟನು, ಶರಣರ ವೃಂದಕ್ಕೆ ನಾನಾ ಆವೇಶದವನವನು. ಎಂತ ಕಿರಿಕಿರಿ ಸಂತಾನ ಮರಿಗಳಿಗೊಂದು ಅರ್ಥ ಆಗುದಿಲ್ಲ. ಅರ್ಥ ಆಗ್ತಿದ್ರೆ ಅದನ್ನು ನೀವು ಮಾಡ್ತಿರ್ಲಿಲ್ವಾ? ಇದನ್ನು ಕೊಡ್ತಾ ಇದ್ರೆ ಅರ್ಥ ಆಗ್ತಿದ್ರೆ. ಸಂಬಂಧವಾ? ಏನು ಸಂಬಂಧ? ತಂದೆಗೆ ಮಗನು, ಮಗನಿಗೆ ತಂದೆಯು, ತಾಯಿಗೆ ಮಗಳು, ಮಗಳಿಗೆ ತಾಯಿಯು, ಗಂಡನಿಗೆ ಹೆಂಡತಿಯು, ಹೆಂಡತಿಗೆ ಗಂಡನು, ಅತ್ತೆಗೆ ಮಾವ. ಇದು ಒಟ್ಟಾರೆ ಕಿರಿಕಿರಿ ಸಂತಾನ ಆಯ್ತು. ಕರ್ಮಮ್ಮ. ಗಂಡನಿಗೆ ಹೆಂಡತಿ ಅಂತ, ಹೆಂಡತಿಗೆ ಗಂಡನಂತೆ. ಇದು ಗಂಡ ಹೌದಾ? ಎಲ್ಲರಿಗೂ ಗಂಡ ಹೌದಾ? ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಅವನೇ ಗಂಡ. ಎಲ್ಲರಿಗೂ ಕೇಳು ಬಿಡಬೇಡ. ಅವನೇ ಗಂಡ. ಅವನೇ ಗಂಡ. ಅವರಿಗೆ ಅವನೇ ಗಂಡ. ಇವರಿಗೆ ಅವನೇ ಗಂಡ. ನನ್ನಮ್ಮನಿಗೆ, ಅತ್ತೆಗೂ ಅವನೇ ಗಂಡ. ಅಮ್ಮನಿಗೆ ಅವನೇ ಗಂಡ. ಅಯ್ಯೋ ದೇವರೇ, ಈ ಮನೆಗೆ ಎಷ್ಟು ಜನ ಬಂದು ಹೋದ್ರು ಇನ್ನೂ ನಾನು ಪತಿವ್ರತ ಧರ್ಮವನ್ನು ಹಾಳು ಮಾಡಿಕೊಂಡಿಲ್ಲ. ಸಣ್ಣ ಪ್ರಾಯದ ಕೃಷ್ಣ ಯಾವಾಗ ನನಗೆ ಗಂಡ ಆದ್ನ, ಇನ್ನು ಪ್ರಪಂಚದಲ್ಲಿ ನಾನು ಬದುಕಿ ಉಳಿದಿಲ್ಲ ಮಗನೇ. ಬದುಕುದಿಲ್ಲ, ಎಲ್ಲಿಂದ ಕೆಳಗೆ ಹಾರಬೇಡಿ ಅಮ್ಮ. ಹೆಣ್ಣ ನಾನೇ ತೆಗಿಬೇಕಲ್ಲ. ಮತ್ತೆ ಯಾರು ತೆಗೆಯುದ? ಅಲ್ಲ, ಹೆಣ್ಣ ನಾನೇ ತೆಗಿಬೇಕು. ಮತ್ತೆ ಯಾರು ತೆಗೆಯುದು? ಮತ್ತೆ ಯಾರಾದ್ರೂ ಮೊದಲಿದ್ದವರು ಹೇಳಿ. ಇಂಥ ಕಿರಿಕಿರಿ ಸಂತಾನ ನನಗಿನ್ನು ಬೇಡವೇ ಬೇಡ. ನಾನು ಎಲ್ಲಾದ್ರೂ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳೇನೆ. ನನ್ನ ಮಾನವನ್ನು ಕಳೆದ ನೀನು ಅರೆಗಳಿಗೆ ಬದುಕಬಾರದು. ನಿನ್ನ ಕಡಿಲಿಕ್ಕಿಲ್ಲ. ನಾನು ಕಡಿದು ಯಾವ ಲೋಕಕ್ಕೆ ಹೋಗಿ ಆಗುವುದಿಲ್ಲ. ಇವಳನ್ನು ಏನು ಮಾಡ್ತೇನೆ? ದಗದಗನೆ ಉರಿಯುವಂತಹ ಬೆಂಕಿಗೆ ಇವಳನ್ನು ನಾನು ಬದುಕುವುದಿಲ್ಲ. ಕಾಣುತ್ತಾ ಇರುವಂತಹ ಅಗ್ನಿಕುಂಡಕ್ಕೆ ನಾನು ಹಾರ್ತೇನೆ. ಕೃಷ್ಣ ಬೆಂಕಿಗೆ ಎತ್ತಿ ಹಾಕಿದ್ರು ಉರಿದಂತಹ ವಾಸನೆ ಬರುವುದಿಲ್ಲ. ಹಾಗಿದ್ರೆ ಹೆಣ ಉರಿಲಿಲ್ವೇ? ಯಾಕೆ ಹೀಗಾಯಿತು? ಇಂತಹ ಅರಸಿ ಚಂದ್ರವಣಿಯು ರಾಗ ತರಣಿ ಸಹಿತ ಸಬಲದ ತುಳಿಯಲಿ ಸರಸವಾಡುತ್ತಿರಲಿ ಕಂಡನು ಎಂತಹ ವಿಸ್ಮಯವನ್ನು ಕಾಣುತ್ತಾ ಇದ್ದೇನೆ. ಉರಿಯುವಂತಹ ಬೆಂಕಿಗೆ ನಾನು ಎತ್ತಿ ಹಾಕಿದ್ರೆ ಯಾವುದೇ ಬೆಂಕಿಯು ಅವಳನ್ನು ಸುಡಲಿಲ್ಲ. ಈರ್ವರು ಎಡಬಲದ ತೊಡೆಯಲ್ಲಿ ಕುಳಿತಿದ್ದಾರೆ. ಸಾಕ್ಷಾತ್ ಶ್ರೀಮನ್ನಾರಾಯಣ ತೊಡೆಯಲ್ಲಿ ಕುಳಿತಂತಹ ಭೂದೇವಿ ಶ್ರೀದೇವಿಯರ ಹಾಗೆ ಕಾಣ್ತಾ ಇದ್ದಾರೆ. ಛೇ ಛೇ ಛೇ, ಇಂತಹ ದೃಶ್ಯವನ್ನು ಕಂಡ ಮೇಲೂ ನನ್ನನ್ನು ನಾನು ತಿದ್ದಿಕೊಳ್ಳಿಲ್ಲ ಅಂತಾದ್ರೆ ಪ್ರಪಂಚದಲ್ಲಿ ನನಗಿಂತ ದೊಡ್ಡ ಮೂಢರು ಬೇರೆ ಯಾರೂ ಇಲ್ಲ. ಕೃಷ್ಣನ ಬಗ್ಗೆ ಅಡಿಗಡಿಗೂ ಅಪಪ್ರಚಾರವನ್ನು ಮಾಡಿ ಅವನೊಬ್ಬ ಕಳ್ಳ, ಅವನೊಬ್ಬ ಸುಳ್ಳ, ಅವನೊಬ್ಬ ಮಾನಗೇಡಿ ಅನ್ನೋ ಹಾಗೆ ಪ್ರಚಾರ ಮಾಡಿದಂತಹ ಕೊಳಕು ನಾಲಿಗೆ ನನ್ನದು. ಇನ್ನಾದರೂ ನಾನು ತಿದ್ದಿಕೊಳ್ಳಿಲ್ಲ ಅಂತಾದ್ರೆ ಪ್ರಪಂಚದಲ್ಲಿ ನನಗೆ ಬೆಲೆ ಇದೆ. ಧರೆಯೊಳಗೆ ಧನ್ಯರಿಲ್ಲ
ಹರಿ ಅಚ್ಯುತ ಕೇಶವ ದಾಮೋದರ ಕಾಪಾಡು ತಂದೆಯೇ ಕಾಪಾಡು. ಅರಿಯದ ಅಜ್ಞಾನಿಯಾಗಿ ನಿನ್ನನ್ನು ದೂಷಿಸಿ ಈ ತರನಾದಂತಹ ಫಲವನ್ನು ನಾನು ಅನುಭವಿಸಿದ್ದೇನೆ. ನನ್ನನ್ನು ನಾನು ತಿದ್ದಿಕೊಂಡೆ. ನನ್ನನ್ನು ಉದ್ಧರಿಸು ಭಗವಂತ. ಈಗ ನಾನು ಏನು ಅಂತ ನಿನಗೆ ಅರ್ಥ ಆಯ್ತಾ? ಬದುಕಿನ ಉದ್ದಕ್ಕೂ ನನ್ನನ್ನು ದ್ವೇಷ ಮಾಡ್ತಾ ಬಂದವ, ಪ್ರಾಪಂಚಿಕವಾದ ಸೌಂದರ್ಯವನ್ನು ಕಾಣುವಂತ ಈ ದೃಷ್ಟಿಯಿಂದ ನೋಡಿದ್ದಲ್ಲ, ಅಂತರಂಗದ ದೃಷ್ಟಿಯನ್ನು ತೆರೆದು ನೋಡಿದೆ ಅಂತ ಆದ್ರೆ ನಿನಗೆ ಕೃಷ್ಣ ಏನು ಅಂತ ಅರ್ಥವಾಗ್ತದೆ. ನಿನ್ನಲ್ಲಿ ಒಂದು ನಂಬಿಕೆ ಇತ್ತು, ನಾನೇ ಈ ಪ್ರಪಂಚದಲ್ಲಿ ಬಹಳ ರೂಪವಂತ, ನನ್ನಷ್ಟು ಐಶ್ವರ್ಯವಂತರು ಬೇರೆ ಯಾರು ಇಲ್ಲ, ನನ್ನ ಮಡದಿಯಷ್ಟು ರೂಪವತಿಯರು ಬೇರೆ ಯಾರಿಲ್ಲ, ಯಾವ ವ್ಯಕ್ತಿಗೂ ಇಂತಹ ಸ್ಥಿತಿ ಬರಬಾರದು. ಬಂತು ಅಂತ ಆದ್ರೆ ಅವರೆಲ್ಲರ ಬದುಕು ನಿನ್ನ ಬದುಕಿನ ಹಾಗೆ ಆಗ್ತದೆ. ಹಾಗೆ ಆಗಬಾರದು ಎನ್ನುವುದಕ್ಕಾಗಿ ತಿದ್ದಿ ತೀಡಿ ಸರಿಯಾದ ದಾರಿಗೆ ನಿನ್ನನ್ನು ತರುವುದಕ್ಕೆ ಇಂಥದ್ದೊಂದು ನಾಟಕ ನಿನ್ನ ಬದುಕಿನಲ್ಲಿ ನಾನು ಆಡಿದ್ದೇನೆ. ಆದ್ರೆ ಮಡದಿಯನ್ನು ನೀನು ಬೆಂಕಿಗೆ ಹಾಕಿ ಸುಡುವುದಕ್ಕೆ ಮುಂದಾಗಿ ಮಹಾಪಾತಕವನ್ನು ಮಾಡಿಬಿಟ್ಟೆ. ಆದರೂ ಭಗವಂತನಾದಂತಹ ನಾನು ನಿನ್ನ ಪಾತಕದಿಂದ ನಿನ್ನನ್ನು ಮೇಲೆತ್ತುವಂತಹ ಹೊಣೆಗಾರಿಕೆಯನ್ನು ಹೊತ್ತವ ಎನ್ನುವ ನೆಲೆಯಿಂದ ನೋಡಿದ್ದೆ ಅವಳನ್ನು. ನಾವು ಬೆಂಕಿಗೆ ಯಾವುದಾದ್ರೂ ಒಂದು ವಸ್ತುವನ್ನು ಹಾಕಿದೆ ಅಂತಾದ್ರೆ ಏನಾಗ್ತದೆ? ಅದು ಸುಟ್ಟು ಹೋಗ್ತದೆ, ಬೆಂಕಿಯಲ್ಲಿ ಬೆಂಕಿಯಾಗಿ ಹೋಗ್ತದೆ. ಮೂಡಿದಂತ ಹೂ ಬಾಡದ ತೆರದಲ್ಲಿ ಮತ್ತೆ ಅವಳು ಎದ್ದು ಬಂದಿದ್ದಾಳೆ ಅಂತಾದ್ರೆ ಅವಳೆಂತಹ ಪತಿವೃತ ಎನ್ನುವುದನ್ನು ನೀನು ಈಗ ತಿಳಿಬೇಕಾಗ್ತದೆ. ಅವಳನ್ನು ಸೇರಿಕೋ, ಸುಖ ಸಂಸಾರವನ್ನು ಇನ್ನು ಮುಂದೆ ಆದ್ರೂ ನೀನು ನಡೆಸ್ತಾ ಬಾ. ಕೃಷ್ಣಾನುಗ್ರಹ ಸದಾ ಕಾಲ ನಿನ್ನಲ್ಲಿರ್ತದೆ. ಭಗವಂತ, ಅರಿಯದ ಅಜ್ಞಾನಿಯಾಗಿ ನಾನು ಯಾವುದೇ ಮಾತುಗಳನ್ನು ಆಡಿದ್ರೂ ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನನ್ನನ್ನು ಕ್ಷಮಿಸಿದಂತ ಭಗವಂತ ನೀನು. ಖಂಡಿತ ನನ್ನ ಮನೆಗೆ ಬಂದಂತಹ ಅತಿಥಿ ಇಂದಲ್ಲ 16 ದಿನ ನಮ್ಮಲ್ಲಿ ಉಳಿದು ನಮ್ಮ ಆದರಾತಿಥ್ಯವನ್ನು ಸ್ವೀಕರಿಸಿ ಆಮೇಲೆ ಹೋಗಬೇಕು. ಒಂದು ದಿವಸದ ಆತಿಥ್ಯ ಸ್ವೀಕರಿಸ್ತೇನೆ.